1975ರಲ್ಲಿ ನಮಗೆ ಈ ಅಣೆಕಟ್ಟು ಒಂದು ಸ್ಯಾಂಕ್ಷನ್ ಆಯಿತು. 95 ನಂತರ ನಮಗೆ ಗೌರ್ಮೆಂಟಿಂದ ಯಾವುದು ಫೆಸಿಲಿಟಿ ಬಂದಿಲ್ಲ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಈಗಲೂ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಇದು ಲಕ್ಷಗಟ್ಟಲೆ ಪ್ರತಿ ವರ್ಷವೂ 1 ಲಕ್ಷ ಮಿನಿಮಮ್ ನಮ್ಗೆ ಖರ್ಚು ಆಗೇ ಆಗುತ್ತೆ. ನಮ್ಮ ಡಿಮಾಂಡ್ ಅಂತಂದರೆ ನಮಗೆ ಇದಕ್ಕೆ ಒಂದು ಮೇಂಟೆನೆನ್ಸ್ ಸುಲಭ ಆಗುವಂಥ ವ್ಯವಸ್ಥೆ. ಈ ಸರ್ಕಾರದವರು ಬೇರೆ ಎಲ್ಲದಕ್ಕೆ ಕೋಟಿಗಟ್ಟಲೆ ಹಣ ಎಲ್ಲ ಮುಗಿಸ್ತಾರಲ್ಲ, ಪ್ರತಿಯೊಬ್ಬರಿಗಿಂತ ಹೊಳೆ ಇದ್ದವರಿಗೆಲ್ಲ ಒಂದು ಗಂಟೆ ಡ್ಯಾಮ್ ಇಂಥದ್ದೆಲ್ಲ ಹಾಕಿ ಇದಕ್ಕೆ ಎಲ್ಲ ಇನ್ವೆಸ್ಟ್ ಮಾಡಿದರೆ ಕೃಷಿಕರಿಗೆ ದೊಡ್ಡ ಉಪಕಾರ ಇದೆ. ನಮ್ಮಲ್ಲಿರುವ ಸರ್ಕಾರಿ ಸವಲತ್ತುಗಳನ್ನು ಉಳಿಸಿಕೊಂಡು ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಕ್ಕೆ ಅನೇಕ ಕಡೆಗಳಲ್ಲಿ ನಾವು ಅನೇಕ ರೀತಿಯ ಉದಾಹರಣೆಗಳನ್ನು ನೋಡಿರ್ತೇವೆ. ಸೊ ಈಗ ನಾನು ನಿಮಗೆ ಅಂತಹದೇ ಒಂದು ಉದಾಹರಣೆಯನ್ನು ತೋರಿಸೋದಕ್ಕೆ ಹೊರಟಿರುವಂಥದ್ದು. ಸೊ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಳಮೊಗ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಳಮೊಗ್ರು ಗ್ರಾಮದ ಕೈಕಾರದ ಎರ್ಮೆಟ್ಟಿ ಎಂಬಲ್ಲಿರುವಂತಹ ಕಿಂಡಿ ಅಣೆಕಟ್ಟು. ಈ ಕಿಂಡಿ ಅಣೆಕಟ್ಟಿನ ಕಥೆ ಏನು ಅನ್ನುವಂಥದ್ದನ್ನು ಹೇಳಿದರೆ, ಇದು ಸರಿಸುಮಾರು 1975ರ ಅವಧಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಒಂದು ಕಿಂಡಿ ಅಣೆಕಟ್ಟು ಅನ್ನುವಂಥದ್ದು. ಆದರೆ ಬರಬರುತ್ತಾ ಅದು ನಿರ್ವಹಣೆಯ ಕೊರತೆಯನ್ನು ಎದುರಿಸ್ತಾ ಇತ್ತು. ಅದಾದ ಒಂದಷ್ಟು ವರ್ಷಗಳ ಬಳಿಕ ಕೃಷಿಕರೇ ಈ ಒಂದು ಅಣೆಕಟ್ಟನ್ನು ನಿರ್ವಹಣೆ ಮಾಡಿಕೊಂಡು ಅದರಲ್ಲಿ ನೀರನ್ನು ನಿಲ್ಲಿಸಿ ತಮ್ಮ ಕೃಷಿ ಭೂಮಿಗೆ ನೀರನ್ನು ಬಳಕೆ ಮಾಡ್ತಾ ಇದ್ರು. ಸೊ ಈಗ ಪರಿಸ್ಥಿತಿ ಅದೇ ರೀತಿ ಮುಂದುವರೆದುಕೊಂಡು ಬಂದಿದೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಅಣೆಕಟ್ಟು ಸರ್ಕಾರದ ನಿರ್ವಹಣೆಯನ್ನು ಕಾಣದೆ ರೈತರ ಮೂಲಕವೇ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲ್ಪಡ್ತಾ ಇದೆ. ಸೊ ಅದರಲ್ಲೂ ಈ ಬಾರಿ ಒಂದಷ್ಟು ವಿಶೇಷ ಏನು, ಇಂತಹ ಒಂದು ಸನ್ನಿವೇಶಗಳು ಬಹಳಷ್ಟು ಕಡೆಗಳಲ್ಲಿ ಕಂಡುಬರುತ್ತೆ ಅನ್ನುವಂಥ ವಿಚಾರಗಳನ್ನು ನೀವು ಹೇಳಬಹುದು. ಆದರೆ ಈ ಬಾರಿ ಈ ಒಂದು ಅಣೆಕಟ್ಟಿನಲ್ಲಿ ನೀರು ನಿಲ್ಲಿಸುವುದಕ್ಕೆ ಬಹಳಷ್ಟು ದೊಡ್ಡ ಮೊತ್ತದಲ್ಲಿ ಖರ್ಚನ್ನು ಮಾಡಲಾಗಿದೆ. ಇಲ್ಲಿನ ಸ್ಥಳೀಯ ಕೃಷಿಕರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಅಣೆಕಟ್ಟಿಗೆ ಮತ್ತೆ ಒಂದಷ್ಟು ಜೀವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದು ಏನು ಅನ್ನುವಂಥದ್ದನ್ನು ನಿಮಗೆ ಹತ್ತಿರ ಹೋಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ, ಬನ್ನಿ. ನೋಡ್ಬೋದು ನೀವು ಇಲ್ಲಿ ಈ ಕಿಂಡಿ ಅಣೆಕಟ್ಟು ಯಾವ ರೀತಿ ರಚನೆಯಾಗಿದೆ ಅನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಇದೇ ರೀತಿ ಒಂದು ರಚನೆಯನ್ನು ಮಾಡುವಂಥದ್ದು. ಆದರೆ ಈ ಬಾರಿ ಇಲ್ಲಿ ಈ ಒಂದು ಅಣೆಕಟ್ಟಿನ ಕಿಂಡಿಗಳಿಗೆ ಅಳವಡಿಕೆ ಮಾಡಿರುವಂತಹ ಹಲಗೆಗಳೇನಿದೆ ಅದನ್ನು ಒಂದಷ್ಟು ಖರ್ಚನ್ನು ಹಾಕಿ ಇಲ್ಲಿನ ಕೃಷಿಕರೇ ತರಿಸಿಕೊಂಡಿದ್ದಾರೆ. ಅಂದರೆ ಈ ಬಾರಿ ಹೊಸ ಹಲಗೆಗಳನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದರ ಮೇಲ್ಭಾಗದಲ್ಲಿ ಅಡಿಕೆ ಮರವನ್ನು ತುಂಡು ಮಾಡಿ ಅದನ್ನು 2 ಭಾಗಗಳಲ್ಲಿ, ಅಂದರೆ ಈ ಭಾಗ ಮತ್ತು ಆ ಭಾಗಗಳಲ್ಲಿ ಜೋಡಿಸಿ ಅದರ ನಡುವೆ ಮಣ್ಣನ್ನು ಹಾಕಿ ಈ ಒಂದು ನೀರನ್ನು ನಿಲ್ಲಿಸುವಂತಹ ಕೆಲಸಗಳಾಗಿದೆ. ಅದೇ ರೀತಿ ಇಲ್ಲಿರುವಂತಹ ಅಷ್ಟು ಕಿಂಡಿಗಳಲ್ಲೂ ಕೂಡ ಇದೇ ರೀತಿಯ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಸೊ ಈ ಬಾರಿ ಹೊಸ ಹಲಗೆಗಳನ್ನು ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇರುವಂತಹ ಒಂದು ಶೆಡ್ ಏನಿದೆ, ಅಂದರೆ ಈ ಹಲಗೆಗಳನ್ನು ಈಗ ಮಳೆಗಾಲ ಆರಂಭ ಆಗುವಂಥ ಸಂದರ್ಭದಲ್ಲಿ ಏನು ಈ ಕಿಂಡಿ ಅಣೆಕಟ್ಟಿನಿಂದ ಹಲಗೆಗಳನ್ನು ತೆಗಿತಾರೆ, ಅದನ್ನು ಶೇಖರಿಸಿ, ಅಂದರೆ ಸುರಕ್ಷಿತವಾಗಿ ಶೇಖರಣೆ ಮಾಡೋದಕ್ಕೆ ಸ್ಥಳಾವಕಾಶದ ಕೊರತೆ ಇತ್ತು. ಸೊ ಅದನ್ನು ಕೂಡ ಈ ಬಾರಿ ವ್ಯವಸ್ಥೆಗಳಾಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಖರ್ಚನ್ನು ಹಾಕಿಕೊಂಡು ಆ ಒಂದು ಶೆಡ್ಡನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ಸೊ ಇದರ ಪರಿಣಾಮವಾಗಿ ಈಗ ಈ ಅಣೆಕಟ್ಟು ತುಂಬಿದೆ. ಸೊ ಇದರಿಂದಾಗಿ ಈ ಭಾಗದ ಬಹಳಷ್ಟು ಕೃಷಿಕರಿಗೆ ಸುಮಾರು 5-6 ಕಿಲೋಮೀಟರ್ ವ್ಯಾಪ್ತಿಯ ಕೃಷಿಕರಿಗೆ ಅನುಕೂಲ ಆಗಿದೆ. ಕೇವಲ ಕೃಷಿಗೆ ನೀರು ಸಿಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಅಲ್ಲ, ಈ ಭಾಗದ ಭೂಮಿಯ ಅಂತರ್ಜಲ ಮಟ್ಟ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಬಹುದಾದಂತಹ ವಿಚಾರ. ನೀವು ನೋಡ್ಬೋದು ಈ ರೀತಿ ನೀರನ್ನು ನಿಲ್ಲಿಸಿದಂತಹ ಪರಿಣಾಮವಾಗಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅನ್ನುವಂಥದ್ದನ್ನು. ಸೊ ಈಗ ಇಲ್ಲಿ ಸಂಗ್ರಹಗೊಂಡಿರುವಂತಹ ನೀರು, ಹೆಚ್ಚುವರಿಯಾಗಿ ಇರುವಂಥ ನೀರು ಕೆಳಭಾಗದಿಂದ ಎದುರು ಭಾಗಕ್ಕೆ ಹರಿದು ಹೋಗ್ತಾ ಇದೆ. ಇನ್ನು ಇಲ್ಲಿ ಸಂಗ್ರಹ ಆಗಿರುವಂಥ ನೀರು ಸರಿಸುಮಾರು ಏಪ್ರಿಲ್ ತಿಂಗಳ ಅಂತ್ಯದವರೆಗೂ ಕೂಡ ಬರುತ್ತೆ. ಅಂದರೆ ಅಡಿಕೆ ಬೆಳೆಗಾರರಿರ್ಬೋದು ಅಥವಾ ಈ ಭಾಗದ ಕೃಷಿಕರಿಗೆ ನೀರಿಗೆ ಯಾವುದೇ ರೀತಿ ತೊಂದರೆಗಳಾಗದ ಹಾಗೆ ಇಲ್ಲಿ ನೀರು ಸಂಗ್ರಹ ಆಗಿರುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ವಿಚಾರಗಳು. ಸೊ ಇಲ್ಲಿ ಯಾವ ರೀತಿ ಈ ಒಂದು ಅಣೆಕಟ್ಟು ರಚನೆಯಾಗಿದೆ ಅನ್ನುವಂಥದ್ದನ್ನು ನಾನು ಈಗ ಕೆಳಭಾಗದಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಒಂದು ಅಣೆಕಟ್ಟಿನ ಕಿಂಡಿ ಏನಿದೆ, ಆ ಕಿಂಡಿಯಲ್ಲಿ 2 ಜಾಗ ಇದೆ ಈ ರೀತಿ ಹಲಗೆಗಳನ್ನು ಫಿಕ್ಸ್ ಮಾಡೋದಕ್ಕೆ. ಆ 2 ಭಾಗಗಳಲ್ಲಿ ಕೆಳಭಾಗದಲ್ಲಿ ಹಲಗೆ ಇದ್ದರೆ ಮೇಲ್ಭಾಗದಲ್ಲಿ ಈ ಒಂದು ಅಡಿಕೆ ಮರವನ್ನು ಕತ್ತರಿಸಿ ಅದರ ಪೀಸನ್ನು ಇಟ್ಟು ಅದರ ನಡುವೆ
ಒಂದು ಮಣ್ಣನ್ನು ತುಂಬಿಸಿ, ಜೊತೆಗೆ ಆ ಭಾಗದಲ್ಲಿ ನೀರಿನ ಹೆಚ್ಚುವರಿ ಒತ್ತಡವನ್ನು ಒಂದು ನಿಭಾಯಿಸುವಂಥ ಹಿನ್ನೆಲೆಯಲ್ಲಿ ಮರಳಿನ ಚೀಲಗಳನ್ನು ಕೂಡ ಇಟ್ಟು ಇಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕೃಷಿಕರಿಂದಲೇ ನಿರ್ವಹಣೆ ಆಗ್ತಾ ಇರುವಂಥದ್ದು. ಸೊ ಈ ಬಾರಿ ಇಲ್ಲಿನ ಕೃಷಿಕರು ಇನ್ನೊಂದಷ್ಟು ವೆಚ್ಚವನ್ನು ಮಾಡಿ ಸರಿಸುಮಾರು 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಈ ಹೊಸ ಹಲಗೆಗಳನ್ನು ಹಾಕಿ ಇಲ್ಲೊಂದು ಮತ್ತಷ್ಟು ವ್ಯವಸ್ಥಿತವಾದ ಒಂದು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಈಗ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಸ್ಥಳೀಯ ಕೃಷಿಕರು ಜೊತೆಗೆ ಉದ್ಯಮಿಗಳು ಆಗಿರುವಂತಹ ಸತೀಶ್ ರೈ ನೀರ್ಪಾಡಿ ಅವರಿದ್ದಾರೆ. ಅವರಿಂದ ಈ ಒಂದು ಯಶೋಗಾಥೆ ಏನು ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಪಡೆಯೋಣ ಅಂತ ಹೇಳ್ತಾರೆ. ಸರ್ ನಮಸ್ತೆ. ನಮಸ್ತೆ. ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಒಂದು ವಿಭಿನ್ನವಾದ ಪ್ರಯತ್ನಗಳನ್ನು ಎಲ್ಲರೂ ಕೂಡ ಸೇರಿಕೊಂಡು ಮಾಡಿದ್ದೀರಿ. ಸೊ ಏನಿದು, ಹೇಗೆ ಆರಂಭ ಆಯಿತು, ಮತ್ತು ಈ ಒಂದು ಅಣೆಕಟ್ಟಿನ ಒಂದು ಹಿನ್ನೆಲೆಯನ್ನು ಹೇಳೋದಿದ್ರೆ? ಓಕೆ, ಥ್ಯಾಂಕ್ ಯು. ಬಟ್ ಏನಂದರೆ, ನೀವು ಅಭಿನಂದನೆ ಸಲ್ಲಿಸಿರೋದು ನನಗೆ ಮಾತ್ರ ಅಲ್ಲ, ಯಾಕಂದ್ರೆ ನಮ್ಮ ಊರಿನವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಈ ಥರ ಇಷ್ಟೊಂದು ಡೆವಲಪ್ ಆಗಬೇಕಂತಂದರೆ ನಮ್ಮ ಊರಿನವರ ಸಪೋರ್ಟಿಂದನೇ ಆಗಿರೋದು. ಸೊ ಹಾಗಾಗಿ ಇದರ ಹಿನ್ನೆಲೆ ಏನು ಅಂತಂದರೆ 1975 ನಮಗೆ ಈ ಅಣೆಕಟ್ಟು ಒಂದು ಸ್ಯಾಂಕ್ಷನ್ ಆಯಿತು. ಅಂದರೆ ಆ ಟೈಮಲ್ಲಿ ನಾವು ಹುಟ್ಟಿರಲಿಲ್ಲ, ಬಟ್ ನಮ್ಮ ಹಿರಿಯರು ಮಾಡಿರುವಂಥ ಇದು ಅಣೆಕಟ್ಟು. ಇದಕ್ಕೆ 1975 ಮೋಸ್ಟ್ಲಿ ZP ಜಿಲ್ಲಾ ಪಂಚಾಯತ್ ಕಡೆಯಿಂದ ಇದು ಆಗಿರಬೇಕು ಅಂತ ಅನಿಸುತ್ತದೆ. ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಏನಂದರೆ ಆ ಟೈಮಲ್ಲಿ ಮಾಡಿರುವಂಥ ಅಣೆಕಟ್ಟು ನಮಗೆ 1995 2000ವರೆಗೂ ಆಲ್ಮೋಸ್ಟ್ ಬಂದಿದೆ. ಆ ಟೈಮಲ್ಲಿ ಈವನ್ ಸರ್ಕಾರದಿಂದನೂ ಹಲಿಗೆ ಫೆಸಿಲಿಟೀಸ್ ಕೂಡ ಸಿಗ್ತಾ ಇತ್ತು. ಬಟ್ ಬರ್ತಾ ಬರ್ತಾ ಏನಾಯಿತು, ಇಲ್ಲಿ ರೋಡ್ ಸ್ವಲ್ಪ ನಮಗೆ ಕೈ ಕೊಡ್ತು, ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಏನಾಯಿತು, ಗೌರ್ಮೆಂಟಿಂದ ಬರುವಂಥ ಫೆಸಿಲಿಟಿ ಎಲ್ಲ ನಿಂತೋಯ್ತು ನಮಗೆ. ಸೊ ಅದರ ನಂತರ ಏನು ಮಾಡಿದ್ವಿ, ನಮಗೆ 2005ವರೆಗೂ ನಾವು ಇದರಲ್ಲಿ ಏನು ಡೆವಲಪ್ಮೆಂಟ್ ಅಂತ ಮಾಡ್ತಾ ಇರಲಿಲ್ಲ, ಯಾಕಂದರೆ ಇಲ್ಲೇನು ವ್ಯವಸ್ಥೆ ಇರಲಿಲ್ಲ. ಸೊ ನಂತರ ಏನು ಮಾಡಿದ್ವಿ, ನಾವೇ ಪ್ಲ್ಯಾನ್ ಮಾಡಿಕೊಂಡು ಈ ಅಡಿಕೆ ಸತ್ತೋಗಿರೋವಂಥ ಅಡಿಕೆ ಗಿಡಗಳನ್ನು ಮರಗಳನ್ನು ಕಡಿದು ಅದರಲ್ಲಿ ಈ ಸ್ಲಾಟಲ್ಲಿ ಏನಿದೆಯಾ ನೀವು ನೋಡ್ತಾ ಇರ್ಬೋದು, ಈ ಇದರ ಏನು ಕಂಬಗಳಿದೆ, ಕಿಂಡಿಯಲ್ಲಿ ಏನೇನು ಕಿಂಡಿಗಳಿದೆ ಅಲ್ಲ, ಅದರಲ್ಲಿ ಒಂದು ಸ್ಲಾಟ್ಸ್ ಇರುತ್ತೆ. ಸೊ ಆ ಸ್ಲಾಟ್ಸಲ್ಲಿ ಈ ಅಡಿಕೆ ಮರಗಳ ಕಟ್ ಮಾಡಿರುವಂಥ ಪೀಸ್ಗಳನ್ನು ಜೋಡಿಸ್ಬಿಟ್ಟು, ಆಮೇಲೆ ಎರಡು ಬದಿಯಲ್ಲಿ ಇದನ್ನು ಜೋಡಿಸ್ಬಿಟ್ಟು ಮಧ್ಯದಲ್ಲಿ ಮಣ್ಣು ಹಾಕಿಬಿಟ್ಟು, ಆಮೇಲೆ ಇದರ ನೀರಿನ ಪ್ರೆಷರ್ ಜಾಸ್ತಿ ಆಗೋದಂಗೆ ನಾವು ಫ್ರಂಟಿಂದ ಮತ್ತು ಬ್ಯಾಕಿಂದ ಇದಕ್ಕೆ ಎರಡು ಕಡೆಯಿಂದನೂ ಮರಳು ಚೀಲಗಳನ್ನು ತುಂಬಿ ಅದನ್ನು ಪ್ರೊಟೆಕ್ಷನ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಏನಂದರೆ ಈ ನೀರಿನ ಏನು ಸಾಂದ್ರತೆ ಇದೆ, ವೆಲಾಸಿಟಿ ಏನಿದೆ, ಸೊ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಇದರ ಮೇಲೆ ಬೀಳೋ ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಆ ಥರ ಮಾಡಿ ಇದನ್ನು ರೆಗ್ಯುಲರಾಗಿ ಮಾಡ್ತಾಯಿದ್ವಿ. ಸೊ ಇದನ್ನು ಆಮೇಲೆ 1995 ನಂತರ ನಮಗೆ ಗೌರ್ಮೆಂಟಿಂದ ಯಾವುದು ಫೆಸಿಲಿಟಿ ಬಂದಿಲ್ಲ ಇದುವರೆಗೆ. ಆಮೇಲೆ ನಾವೇ ಮೇಂಟೈನ್ ಮಾಡ್ತಾಯಿದ್ದು. ಈಗೇನಾಗಿದೆ ಅಂದರೆ ನಮಗೆ ಈ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತಾ ಇದೆ ಈ ಅಣೆಕಟ್ಟು ಕೂಡ. ಬಟ್ ಏನಂತಂದರೆ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಹಾಗಾಗಿ ಈಗ ಏನು ಮಾಡಿದ್ದೀವಿ, ನಮಗೆ ಈ ಸಾರಿ ಸ್ವಲ್ಪ ಇದಕ್ಕೆ ಹಲಿಗೆ ಎಲ್ಲ ನಾವು ತರಿಸ್ಬಿಟ್ಟು ಆ ಹಲಿಗೆ ಇಡೋದಕ್ಕೆ ಅದರ ಶೇಖರಣಾ ಕೊಠಡಿ ಕೂಡ ನಾವು ರೆಡಿ ಮಾಡಿದ್ದೀವಿ ಇಲ್ಲ ಹಿಂದೆ ಇದೆ. ಸೊ ಅದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಗೌರ್ಮೆಂಟಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂದರೆ ಇರೋದಂದರೆ ಇಲ್ಲಿ ಈ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಏನಂದರೆ ಇದರಲ್ಲಿ ಒಂದು ಸಾರಿ ನೀರು ತುಂಬಿದರೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ವರೆಗೂ ನೀರು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂದರೆ ಆಲ್ಮೋಸ್ಟ್ ನಮಗೆ ಏಪ್ರಿಲ್ ಮೇವರೆಗೂ ನೀರಿರುತ್ತೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಈಗಲೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇದು ಲಕ್ಷಗಟ್ಟಲೆ ಪ್ರತಿ ವರ್ಷವೂ 1 ಲಕ್ಷ ಮಿನಿಮಮ್ ನಮ್ಗೆ ಖರ್ಚು ಆಗೇ ಆಗುತ್ತೆ. ಬಟ್ ಈ ಸಾರಿ ಜಾಸ್ತಿ ಆಗಿದೆ. ಯಾಕಂದರೆ ನಮಗೆ ಆಲ್ಮೋಸ್ಟ್ ಒಂದು 4.5 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಇದಕ್ಕೆ. ಯಾಕಂದರೆ ಇದಕ್ಕೆ ಶೇಖರಣಾ ಕೊಠಡಿ ಇದೆಲ್ಲ ಸೇರಿದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು. ಯಾಕಂದರೆ ಫ್ಯೂಚರಲ್ಲಿ ನಮಗೆ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಅಂತ ನಾವು ಅನ್ಕೋತಾ ಇದ್ದೀವಿ. ಸೊ ಹಾಗಾಗಿ ಈ ಸಾರಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ. ಬಟ್ ಏನಂತಂದರೆ ನಮಗೆ ಸರ್ಕಾರ ಕಡೆಯಿಂದಂತೂ ಬೇಕೇ ಬೇಕಾಗುತ್ತೆ, ಬೆನಿಫಿಟ್ ಅಂತೂ ಬೇಕೇ ಬೇಕಾಗುತ್ತೆ. ಬಟ್ ಏನಂತಂದರೆ MIR ಪ್ರಾಬ್ಲಮ್ ಏನಾಗಿದೆ ಅಂದರೆ, ಈಗೆಲ್ಲ ಮೈನರ್ ಇರಿಗೇಷನ್ ಅವರು ಅಂದರೆ ಸಣ್ಣ ನೀರಾವರಿ ಯೋಜನೆಯವರು ಇದನ್ನು ಎಲ್ಲ ಕಿಂಡಿ ಅಣೆಕಟ್ಟುಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿರೋದು. ಬಟ್ ಇಲ್ಲಿ ನಮಗೆ ಈ ಅಣೆಕಟ್ಟು ಅದರ ಅಂಡರಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಅದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೇನಂತಾರೆ, ಇದನ್ನು ಅದಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ. ನಮಗೆ ಹೊಸ ಅಣೆಕಟ್ಟೆ ಬೇಕಾಗಿಲ್ಲ, ನಮಗೆ ಇದನ್ನು ನಿರ್ವಹಣೆ ಮಾಡುವಂಥ ರೀತಿಯಲ್ಲಿ ಗೌರ್ಮೆಂಟಿಂದ ರಿಪೇರಿ ಮಾಡುವಂಥ ರೀತಿಯಲ್ಲಿ ಗೌರ್ಮೆಂಟ್ ಇದನ್ನು ಸಹಕಾರ ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಈಗ ಇದರಿಂದ ಈಗ ಎಷ್ಟು ಒಂದು ರೈತರಿಗೆ ಅಥವಾ ಒಂದು ಎಷ್ಟು ಎಕರೆ ಪ್ರದೇಶಕ್ಕೆ ಹೆಲ್ಪ್ ಆಗ್ತಾ ಇದೆ, ಒಂದು ಅಂದಾಜು ಎಷ್ಟು ಜನ ಇದರಿಂದ ಈಗ ಫಲಾನುಭವಿಗಳಾಗಿದ್ದಾರೆ ಅಂತ? ಇದರಿಂದ ಸುಮಾರು ನನ್ನ ಪ್ರಕಾರ ಒಂದು 25-30 ಜನ ಇಲ್ಲೇ ಇದ್ದಾರೆ, ಇದಕ್ಕೆ ಕನೆಕ್ಟ್ ಆಗಿ ಇದ್ದಾರೆ. 30
ಮೋಟರ್ಸ್ ವರ್ಕ್ ಆಗ್ತಾ ಇರುತ್ತೆ. ಜೊತೆಗೆ ಅದಕ್ಕೆ ಕನೆಕ್ಷನ್ ಆಗಿರುವಂಥದ್ದು ಆಲ್ಮೋಸ್ಟ್ 5 ಕಿಲೋಮೀಟರ್ವರೆಗೂ ಸುಮಾರು ನನ್ನ ಪ್ರಕಾರ ಒಂದು 2,000 ಇಂದ 3,000 ಎಕರೆವರೆಗೂ ಅಂದಾಜು ಬರ್ಬೋದು. ಅದಕ್ಕಿಂತ ಜಾಸ್ತಿ ಬರ್ಬೋದು, ಯಾಕಂದರೆ 5 ಕಿಲೋಮೀಟರ್ವರೆಗೂ ನಮಗೆ ಇದು ಕವರ್ ಆಗುತ್ತೆ. ಸೊ ಹಾಗಾಗಿ ಕೃಷಿಯನ್ನು ನಂಬಿರೋ ಈ ಏರಿಯಾದಲ್ಲಿ ಜಾಸ್ತಿಯಾಗಿ ಈ ನೀರಿನ ಬೆನಿಫಿಟ್ ಪಟ್ಟೇ ಪಡ್ತಾರೆ. ಈಗ ಈ ಬಾರಿ ಸಾಧಾರಣ 4.5 ಲಕ್ಷ ತನಕ ಖರ್ಚಾಗಿದೆ. ಇಯರ್ಲಿ ನಮಗೆ ಕಳೆದ ವರ್ಷದವರೆಗೂ ಸುಮಾರು 1.5 ಲಕ್ಷದಷ್ಟು ಖರ್ಚಾಗ್ತಾ ಇತ್ತು ಅಂತ ಹೇಳಿದ್ರು. ಸೊ ಇದನ್ನು ಹೇಗೆ ನೀವು ಬೇರ್ ಮಾಡ್ತಾ ಇದ್ದೀರಿ? ಅಂದರೆ ನೀವೇ ಶೇರ್ ಮಾಡಿ ಈಕ್ವಲಿ ಶೇರ್, ಅದು ಹೇಗೆ ಆ ಲೆಕ್ಕಾಚಾರಗಳು ಅಂತ? ಕರೆಕ್ಟ್, ಇಲ್ಲಿ ಲೆಕ್ಕಾಚಾರ ಅಂತ ಏನಿಲ್ಲ, ಯಾಕಂದರೆ ನಾವು ಇಷ್ಟು ಲೆಕ್ಕಾಚಾರ ಅಂತ ಮಾಡ್ತಾ ಇದ್ವಿ. ಯಾಕಂದರೆ ಖರ್ಚು ಆಲ್ಮೋಸ್ಟ್ ನಮಗೆ 1 ಲಕ್ಷ ಆದರೆ ಅದನ್ನು ಡಿವೈಡ್ ಮಾಡ್ತಾ ಇದ್ವಿ. ಯಾಕಂದರೆ ಸ್ವಲ್ಪ ಎಷ್ಟೆಷ್ಟು ಗಿಡಗಳಿದೆಯೋ ಅದರ ಮೇಲೆ ಹೊಂದ್ಕೊಂಡಿರುತ್ತೆ. ಜೊತೆಗೆ ಇದರಿಂದ ಮೇಲೆ ಹೋದಂಗೆ ಈಗ ಅಣೆಕಟ್ಟು ಹತ್ತಿರ ಇರೋವಾಗೆಲ್ಲ ಸ್ವಲ್ಪ ಜಾಸ್ತಿ ನಾವು ಶೇರ್ ತಗೋತಾ ಇದ್ವಿ, ಮೇಲೆ ಹೋದಂಗೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು MI ಇದೆ, ಅಣೆಕಟ್ಟು ಇದೆ. ಹಾಗಾಗಿ ಅಲ್ಲಿವರೆಗೇನು ಇದ್ರ ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ. ಸೊ ಈಗ ನಿಮ್ಮ ಬೇಡಿಕೆ ಇರುವಂಥದ್ದು ಇದಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಅನುದಾನ ಅಥವಾ ಒಂದು ಸಹಾಯ ಸಿಕ್ಕಿ ಅದನ್ನು ಇನ್ನೊಂದಷ್ಟು ಮೇಂಟೈನ್ ಮಾಡುವ ಹಾಗೆ ವ್ಯವಸ್ಥೆಗಳಾಗಬೇಕು. ಕರೆಕ್ಟ್, ಹೌದು. ನಮಗೆ ಸರ್ಕಾರದಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಮಗೆ ನಮ್ಮ ಕೆಲಸ ಬಿಟ್ಬಿಟ್ಟು ಇದನ್ನು ಮಾಡೋದಾಗಲಿ, ಅದ್ರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ನಮಗೆ ಖರ್ಚು ಬೇರೆ ನಮ್ಮ ಕೈಯಿಂದ ಹಾಕಬೇಕಾಗುತ್ತೆ. ಅದೆಲ್ಲ ನಮಗೆ ಕಷ್ಟದ ಕೆಲಸ ಯಾವಾಗಲೂ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಕೆಲಸ ಬಿಟ್ಬಿಟ್ಟು ನಾವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಜೊತೆಗೆ ಕೃಷಿಗೋಸ್ಕರ ನಾವು ಇಲ್ಲೂ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಜೊತೆಗೆ ನಾವು ಖರ್ಚು ಮಾಡೋದಂದ್ರೂ ನಮ್ಮ ಕೈಯಿಂದ ಖರ್ಚು ಮಾಡೋದಾದ್ರೆ ಯಾವಾಗಲೂ ಸ್ವಲ್ಪ ಕಷ್ಟದ ಕೆಲಸನೇ. ಹಾಗಾಗಿ ನಾವು ಸರ್ಕಾರದಿಂದ ಬೇರೆ ಏನೇನೋ ಫೆಸಿಲಿಟೀಸ್ ಇದೆ, ಬಟ್ ಏನಂತಂದರೆ ಇಲ್ಲಿವರೆಗೂ ನಮಗೇನು ಬಂದಿಲ್ಲ ಅಂತ ನಮಗೆ ಒಂದು ಬೇಜಾರಾಶನೆ ಮತ್ತೇನಿಲ್ಲ. ಸೊ ಬಂದೇ ಬರ್ತಂದ ಒಂದು ನಿರೀಕ್ಷೆಯಲ್ಲೂ ನಾವು ಇದ್ದೀವಿ. ಈಗ ರೋಡ್ ಇಲ್ಲ ಅನ್ನೋಂಥದ್ದನ್ನು ಹೇಳಿದರೆ, ಈಗ ಈ ಹಲಗೆ ಆಗಿರ್ಬೋದು ಅಥವಾ ಈ ಮಣ್ಣು ಮತ್ತು ಇದಕ್ಕೆ ಬೇಕಾದ ಮೆಟೀರಿಯಲ್ಸ್ ಇದನ್ನು ಹೇಗೆ ತರ್ತಾ ಇದ್ದೀರಿ ಅಂತ? ಅದೇ ಈಗ ನಮಗೆ ತುಂಬ ಕಷ್ಟಕರವಾದ ಕೆಲಸ ಅಂತಂದರೆ ಇದೇನೆ. ಯಾಕಂದರೆ ನಾವೊಂದು ಏನಾದರೂ ಖರ್ಚು ಮಾಡಿ ಏನಾದರೂ ಮಾಡ್ಬೋದು, ಬಟ್ ನಮಗೆ ಫಸ್ಟ್ ಆಫ್ ಆಲ್ ಈಗ ಪ್ರಾಬ್ಲಮ್ ಏನಂದರೆ ಲೇಬರ್ಸ್ ಪ್ರಾಬ್ಲಮ್ಮು. ಒಂದು ವೇಳೆ ಲೇಬರ್ ಸಿಕ್ಕಿದ್ರೂ ತುಂಬಾ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ಏನಂತಂದರೆ ನಮ್ಮ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ನಾವೆಲ್ಲ ಇದನ್ನ ಹೊತ್ಕೊಂಡು ತರ್ತಾ ಇರೋದು. ಯಾಕಂದರೆ ಇದ್ರ ರೋಡ್ ಆಕ್ಸೆಸಿಬಿಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಈ ಕಡೆ ನಾನು ಲಾಸ್ಟ್ ಇಯರ್ ಕೇಳಿದಾಗ ಇಲ್ಲಿ ಎಲ್ಲಿ ಮಣ್ಣೆಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಆ ಕಡೆ ಬೆಟ್ಟಂಪಾಡಿ ಕಡೆಯಿಂದ ನಾವು ಸ್ವಲ್ಪ ಸೋರ್ಸ್ ಮಾಡಿದ್ವಿ, ಮಣ್ಣನ್ನು ಸೋರ್ಸ್ ಮಾಡಿದ್ವಿ. ಸೊ ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟ್ರಿಂದ ಗಾಡೀಲಿ ತಂದು ಆಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಇದನ್ನು ಹೊತ್ಕೊಂಬರ್ಬೇಕಾಗುತ್ತೆ. ಸೊ ಇದೆಲ್ಲ ತುಂಬಾ ಕಷ್ಟಕರವಾದ ಕೆಲಸ. ಅರ್ಧ ಕಿಲೋಮೀಟ್ರ್ ಹೊರೋದಂದರೆ ಯಾರೂ ಅಷ್ಟೇ ನಿಮಗೆ ಕೆಲಸ ಕೆಲಸ ಸ್ಲೋ ಆಗುತ್ತೆ. ಅದ್ರ ಜೊತೆಗೇ ಲೇಬರ್ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ. ಸೊ ಅದೇ ಕಷ್ಟ ಆಗ್ತಾ ಇರುತ್ತೆ ಈಗ. ಸೊ ಅಂದರೆ ಕರೆಕ್ಟಾದ ಒಂದು ರೋಡು ಫೆಸಿಲಿಟಿ ಇದ್ದು ಸರ್ಕಾರ ಇದಕ್ಕೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಯಾಕಂದ್ರೆ ನಾವು ಅದನ್ನೇ ಈಗ ಬಯಸ್ತಾ ಇರೋದು. ಸರ್ಕಾರದಲ್ಲಿ ಇದುವರೆಗೂ ಅಷ್ಟೇ ನಮಗೆ ಪ್ರತಿ ವರ್ಷವೂ ಪ್ರತಿ ಸರ್ಕಾರ ಚೇಂಜ್ ಆದಾಗೂ ಪ್ರತಿಯೊಬ್ಬರು ಬರ್ತಾರೆ, ಬಂದು ಹೇಳ್ತಾರೆ ನಿಮಗೆ ಅಣೆಕಟ್ಟು ಸ್ಯಾಂಕ್ಷನ್ ಆಗಿದೆ ಅಂತ. ಆದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅದನ್ನು ಮತ್ತೆ ವಿಚಾರಿಸೋಕೆ ಹೋದಾಗ ಇಲ್ಲ ನಿಮಗೆ ಅಲ್ಲೇನು ಬಂದಿತ್ತು, ಬಟ್ ಅಲ್ಲಿ ನಿಮ್ಮ ಕಡೆಯಿಂದ ಸಪೋರ್ಟ್ ಇಲ್ಲ, ಅಲ್ಲಿ ರೋಡ್ ಇಲ್ಲ, ಅದಕ್ಕೋಸ್ಕರ ನಾವು ಅದನ್ನು ತೆಗೆದು ಬೇರೆ ಕಡೆಗೆ ಹಾಕಿದ್ದೀವಿ ಅಂತ. ಇದು ನಾವು ಸರ್ಕಾರನ ದೂರೋದು ಅಂತಲ್ಲ. ಯಾಕಂದರೆ ನಮ್ಮ ಕಡೆಯಿಂದ ನಾವು ಸರ್ಕಾರಕ್ಕೆ ನಾವು ಏನು ಬೆನಿಫಿಟ್ ಕೊಡ್ತಾ ಇದ್ದೀವಿ ಅಂದರೆ ಅದು ಥಿಂಕ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಪ್ರತಿ ವರ್ಷ ಇಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ವಿ, ಬಟ್ ಏನಂತ ಸರ್ಕಾರ ಕಡೆಯಿಂದ ನಮಗೆ ಬಂದ ನಂತರ ನಾವು ಅದನ್ನು ಬೆನಿಫಿಟನ್ನು ಯೂಸ್ ಮಾಡೋ ಥರ ಇರಬೇಕು ಯಾವಾಗಲೂ. ಸೊ ಅದನ್ನು ನಾವು ಈಗ ಸರ್ಕಾರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಕೇಳ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಇನ್ನೋರ್ವ ಕೃಷಿಕರು ಕೈಕಾರದ ರಘುರಾಮರಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಒಂದು ಅನುಭವಗಳು ಈ ಒಂದು ಅಣೆಕಟ್ಟಿನ ಕುರಿತಾಗಿ, ಕಿಂಡಿ ಅಣೆಕಟ್ಟಿನ ಕುರಿತಾಗಿ ಏನು ಅಂತ ಕೇಳೋಣ. ನಮಸ್ತೆ. ನಮಸ್ತೆ ಸರ್. ನೀವು ಏನು ಹೇಳ್ತೀರಿ ಇದರ ಬಗ್ಗೆ? ಇದು ಎಷ್ಟು ಪ್ರಯೋಜನಕಾರಿಯಾಗಿದೆ ಮತ್ತು ಈಗಿನ ಅಣೆಕಟ್ಟು ಅಂದರೆ ಇಂಥ ಸಣ್ಣ ಹೊಳೆಗಳಿಗೆಲ್ಲ ಸರ್ಕಾರದ ವತಿಯಿಂದ ಅಲ್ಲಿ ವೆಂಟರ್ ಡ್ಯಾಮ್ ಕಟ್ಟಿದರೆ ಪ್ರತಿಯೊಬ್ಬರಿಗೂ ಇದರಿಂದ ಪ್ರಯೋಜನ ಉಂಟು. ಇಲ್ಲೇ ಹತ್ತಿರದವರಿಗೆಲ್ಲ ತೋಟದ ಬಗ್ಗೆ ಎಲ್ಲ ನೀರು ಇದಾಗ್ತದೆ, ಪಂಪಿಗೆ ತೆಗಿತಾರೆ. ಆದರೆ ದೂರದವರಿಗೆಲ್ಲ ಬೋರ್ವೆಲ್ಲಲ್ಲಿ ಕೆರೆಯಲ್ಲಿ ಎಲ್ಲ ನೀರವರು ಹೇಳಿದಾಗೆ 4-5 ಕಿಲೋಮೀಟರ್ ದೂರದಿಂದಲೇ ಬೋರ್ವೆಲ್ನವರಿಗೆ ಅಂತರ್ಜಲ ಜಾಸ್ತಿ ಆಗ್ತದೆ. ಇದು ಸಾಧಾರಣ ಒಂದು ನನ್ನ ಇದರಲ್ಲಿ 40 ವರ್ಷ ಈ ಅಣೆಕಟ್ಟಿಗೆ ಆಯಿತು. ಅದರಿಂದ 20 ವರ್ಷ ಹಿಂದೆ ನನ್ನ ಅಜ್ಜನ ಕಾಲದಿಂದಲೇ ಇಲ್ಲಿ ಮಣ್ಣಿನ ಈ ಹೊಳೆಗೆ ಮಣ್ಣಿನ ಕಟ್ಟಾಗ್ತಿತ್ತು ನೋಡಿ. ಆ ಮರದಿಂದ ಅಲ್ಲಿವರೆಗೆ ಅದು ಕಟ್ತಿದ್ರು. ಆ ಜಾಗ ಉಂಟಲ್ಲ ಸೆಡ್ ಮಾಡಿದ್ದು, ಆ ಬರೆ ಎಲ್ಲ ಇದಕ್ಕೆ ಮಣ್ಣಿನ ಕಟ್ಟಕ್ಕಂತಲೇ ಖರ್ಚಾದ ಜಾಗ ಅದು. ಆಮೇಲೆ 78-79 ಇಸವಿಯಲ್ಲಿ ಇಲ್ಲಿ ಇವರದ್ದು PW ಇವರಿಂದ ಇಲ್ಲಿ ಅಣೆಕಟ್ಟು ಸ್ಯಾಂಕ್ಷನ್ ಆಯಿತು ಸರ್ಕಾರದಿಂದ. ಅಂದರೆ ನಮ್ಮ ತಂದೆಯವರು ಸ್ವಲ್ಪ ಪ್ರಯತ್ನ ಮಾಡಿ ಊರವರ ಸಹಕಾರದಿಂದ ಎಲ್ಲ ಆಯಿತು ಅದು.
ಆಗ ನಮಗೆ ಹಲಿಗೆ ಕೊಟ್ಟೊಂದು 5 ವರ್ಷ ಚೆನ್ನಾಗಿ ಹಲಿಗೆ ಬಂತು ನಮಗೆ. ಹಾಂ, ಆಮೇಲೆ ಒಂದೊಂದೇ ಕುಂಬಾಗಲಿ ಶುರುವಾಯಿತು. ಆಮೇಲೆ ಇವರು ನಾವೆಲ್ಲ ಎಮ್ಮೆಲ್ಗೆ ಹೇಳಿ ಹೇಳಿ ವಿನಯ ಕುಮಾರ್ ಸೊರಕೆ ಅವರೊಂದು 50 ಹಲಿಗೆ ನಮಗೆ ಕಳಿಸಿದ್ದಾರೆ. ಒಂದು 2 ಸರ್ತಿ ರಿಪೇರಿ ಮಾಡಿದ್ದಾರೆ. ರಿಪೇರಿ ಮಾಡೋದಂದರೆ ಅವರು ಹಣ ಎಲ್ಲ ದೊಡ್ಡ ದೊಡ್ಡಾಗಲಿ ಅಮೌಂಟ್ ಇಟ್ಟರು, ಅಲ್ಲಿ ಗೇರು ಮರದ ಕೆಳಗೆಲ್ಲ ಕಾಂಕ್ರೀಟ್ ಕಳಿಸೋದು, ಅಲ್ಲಿ ಅದೊಂದೆಲ್ಲ ಹಾಕೋದು, ಅದು ಇಡೀ ಎದ್ದು ಇಡೀ ಹೋಗ್ತಿತ್ತು. ನಾವು ಹೇಳಿದ್ರೆ ಅವ್ರು ಕೇಳ್ತಿರಲಿಲ್ಲ. ನಾವು ಅದಕ್ಕೆ ಈಗ ಸುಮಾರು ವರ್ಷದಿಂದ ಇವರು ಸತೀಶ್ ರವಿ ಇಲ್ಲಿ ಕೈ ಹಾಕಿದೆ. ಅವರಲ್ಲಿ ನಾನು ಹೇಳಿದೆ, ಅವರು ಬ್ಯಾಂಗ್ಳೂರಲ್ಲಿ ಇರೋದು. ನಮಗೆ ಇದಕ್ಕೆ ಈ ಕಬ್ಬಿಣದ ಪಟ್ಟಿ ಇದು ಮಾಡಿ ಫೈಬರ್ ನಮಗೆ ಹಲಿಗೆಯಾಗಿ ಕೊಟ್ಟರೆ ಅದನ್ನು ನಮಗೆ ತಂದು ಹಾಕಲಿಕ್ಕೂ ಸುಲಭ. ಅದಕ್ಕೆ ಮಣ್ಣಿನ ಅಗತ್ಯ ಇಲ್ಲ, ಅದು ಬೇರೆ ಬೀಟಿಂಗ್ ಬರ್ತದೆ ಅದಕ್ಕೆ. ಆಮೇಲೆ ಒಂದೊಂದೇ ಹಲಿಗೆ ಹಾಕುವಾಗ ನೀರೆಲ್ಲ ನಿಲ್ತದೆ. ನಾನು ಸುಮಾರು ಕಡೆಯಲ್ಲೆಲ್ಲ ನೋಡಿದ್ದೇನೆ ಅಂತ ಅಣೆಕಟ್ಟೆಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಇವರು ಹೇಳಿದಾಗ ಯಾವುದು ಕಷ್ಟ ಇಲ್ಲ ಅದಕ್ಕೆ, ಇದನ್ನೇ ಮಾಡ್ಬೋದು. ಇದಕ್ಕೆ ಅಂದರೆ ಕಬ್ಬಿಣದ ಪಟ್ಟಿ ಮಾಡೋದು, ಇದಕ್ಕೆ ಒಳ್ಳೆ ಇದ್ರ ಲೋಹದೆಲ್ಲ ಬರ್ತದಲ್ಲ, ಅದಕ್ಕೆ ಇಷ್ಟು ರಾಡ್ನಾಗಿಟ್ಟು ಅದನ್ನು ಇದಕ್ಕೆಲ್ಲ ಫಿಕ್ಸ್ ಮಾಡಿ ಲೇಬರ್ ಕಮ್ಮಿ ಆಗ್ತದೆ. ಇದು ಅವ್ರು ಹೇಳಿದಾಗೆ ಅವರು ದೊಡ್ಡ ಯೂನಿವರ್ಸಿಟಿಯಾಗಿ ಮಾಡ್ತಾ ಇದ್ದಾರೆ. ಅವರು ಒಮ್ಮೆ ಇದಕ್ಕೆ ಹಣ ಹಾಕಿದ್ರು, ಕೆಲವರು ಕೊಡ್ತಾ ಇದ್ದಾರೆ. ದೊಡ್ಡ ಇಂಟ್ರೆಸ್ಟ್ಲಿ 2-3 ವರ್ಷದಿಂದ ಸತೀಶ್ ರವರು ಇದ್ದಾರೆ. 30 ವರ್ಷದಿಂದ ಇದರ ಮೇಂಟೈನ್ ನಾನು ಮಾಡ್ತಿದ್ದೆ. ಆಗ ನಿಮ್ಮೊಂದು 20-30 ಸಾವಿರದೆಲ್ಲ ಆಗ್ತಿತ್ತು. ಈಗ 70-80 ಲಕ್ಷದವರೆಗೆ ಮುಟ್ಟಿದೆ ಈಗ. ಹಾಂ, ಇನ್ನು ಅದು ಕೃಷಿಗಾರ ನೋಡಿ, ಈಗ ಅಡಿಕೆ ಮರಕ್ಕೆಲ್ಲ ರೋಗದ್ದು ತಾಪತ್ರ ಉಂಟು, ಪ್ರತಿಯೊಬ್ಬರಿಗೆ ಕಷ್ಟ ಉಂಟು. ಹಾಗೆ ಸ್ವಲ್ಪ ಇದರ ವಂತಿಗೆಲ್ಲ ಕೊಡುವಾಗ ಕೆಲವರೆಲ್ಲ ಸ್ವಲ್ಪ ಕಿರಿಗಿರಿ ಹಿಂದಿನಿಂದಾದರೂ ಹೇಳ್ತಾರೆ, ಎದುರಿಂದಲ್ಲದಿದ್ದರೂ ಕಷ್ಟ ಆಗ್ತದೆ. ಇದಕ್ಕೆ ನಮಗೆ ಸರ್ಕಾರದಾಗಲಿ ನಮ್ಮ MLA ಅವರು ನಾಡ್ದು ಬರ್ತಾರೆ ಇಲ್ಲಿಗೆ, ಅವರಲ್ಲಿ ನಾವು ಇದನ್ನೇ ಹೇಳ್ತೇವೆ. ಏನಂದರೆ ಇದರ ಈ ಕುಂದೆಲ್ಲ ಉಂಟಲ್ಲ ಭಾರೀ ಸ್ಟ್ರಾಂಗ್ ಉಂಟು, ದೊಡ್ಡ ದೊಡ್ಡ ಮರ ಎಲ್ಲ ಬಂದು ಏನಾಗಲಿಲ್ಲ. ಇದಕ್ಕೆ ಇದನ್ನು ಒಂದು ಸಾರಣೆ ಮಾಡಿ ನಮಗೆ ಫೈಬರ್ನ ಅಣೆಕಟ್ಟೆ ಫೈಬರ್ ಅಂಥದ್ದು ಅದು ಶೀಟ್ ಕೊಟ್ಟರೆ ನಮಗೆ ಭಾರೀ ಒಂದು ಸರ್ಕಾರದಿಂದಾಗಲಿ ನಮ್ಮ MLA ಅಶೋಕ್ ರೈ ಅವರು ಎಲ್ಲ ಸಾರ್ವಜನಿಕ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಅವರೊಂದು ಕೆಲಸ ಒಪ್ಪಿಕೊಂಡ್ರೆ ಅದನ್ನು ಮಾಡದೆ ಬಿಡುವುದಿಲ್ಲ ಅವರಿಗೆ. ಮೊನ್ನೆ ಇವರು ಹೇಳಿದ್ದಾರೆ, ನಾನು ನೋಡ್ತೇನೆ ಅಲ್ಲಿ ಬಂದು, ಆಮೇಲೆ ನಿಮಗೆ ಹೇಳ್ತಾರೆ ಅಂತ ಹೇಳಿ ಅವರು ನಾಡ್ದು ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿಗೆ. ಹಾಗೆ ನಮ್ಮದು ಅವರು ಎಲ್ಲ ಮುಖ್ಯ ವಿಷಯ ಎಲ್ಲ ಹೇಳಿದ್ದಾರೆ. ಮುಖ್ಯ ನಮ್ಮ ಡಿಮಾಂಡ್ ಅಂತಂದರೆ ನಮಗೆ ಇದಕ್ಕೆ ಒಂದು ಮೇಂಟೆನೆನ್ಸ್ ಸುಲಭ ಆಗುವಂಥ ವ್ಯವಸ್ಥೆ. ನೀವು ಈ ವಿಷಯದಲ್ಲಿ ಸರ್ಕಾರಕ್ಕಾಗಲಿ MLA ಅವ್ರಿಗೆ ಏನಾದರೂ ಅವರಲ್ಲಿಂದ ಹೇಳಿ ನಮಗೆ ಉಪಕಾರ ಮಾಡಿದ್ದೆ, ನಿಮ್ಮ ಸುದ್ದಿ ನಾವೆಲ್ಲ ದಿನಾಳು ತರಿಸಿ ಓದ್ತಾ ಇದ್ದೇವೆ. ನಾವೆಲ್ಲ ಎಲ್ಲ ಪ್ರತಿ ವಿಷಯವನ್ನು ನೀವು ಕವರ್ ಮಾಡ್ತಾ ಇದ್ದೀರಿ. ಹಾಗೆ ನಮ್ಮದೊಂದು ನಿಮ್ಮಲ್ಲಿ ವಿನಂತಿ. ಅಂದರೆ ನೋಡಿ, ಅದು ಆ ಶೆಡ್ ಏನಿರಲಿಲ್ಲ, ಇದು ಅವರೇ ಅದಕ್ಕೆ ಭಾರಿ ಖರ್ಚು ಆಗಿದೆ. ಅದನ್ನೆಲ್ಲ ಒಳಗೆ ಸಾರಣೆ ಮಾಡಿ ಹಲಿಗೆಲ್ಲ ಇಡಬೇಕಾಗಬೇಕಲ್ಲ. ನಾನು ಹೇಳಿದೆ ಈ ವರ್ಷಕ್ಕೊಂದು ಏನಾದರೂ ಒಂದು ಸ್ವಲ್ಪ ಇದು ಮಾಡಿ ಒಂದು ಹಲಿಗೆ ಹಾಕುವ ಅಂತ ಹೇಳಿದರು. ಅವರು ಕೇಳಲಿಲ್ಲ. ಅವರೆಲ್ಲ ಅದಕ್ಕೆ ನಿಮ್ಗೆ ಕಾಣ್ತದಲ್ಲ, ಅದನ್ನು ಮದುಮಗನಾಗೆ ಮಾಡಿದ್ದಾರೆ ಈಗ. ಹಾಗೆ ಇದಕ್ಕೂ ನಾವು ನಾಡು ಶಾಸಕರು ಬಂದು ಇದೇ ಅವರಲ್ಲಿ ನಮ್ಮ ರಿಕ್ವೆಸ್ಟು. ಅವರು ಅವರಿಗೆ ಮನಸ್ಸಿಗೆ ಹೌದು ಅಂತ ಕಂಡ್ರೆ ಖಂಡಿತ ಅವರು ನಮಗೆ ಮಾಡಿ ಕೊಡ್ತಾ ಒಂದು ಭರವಸೆ ನಮಗೆ ಉಂಟು. ಇದಕ್ಕೆ ಮಾಡೋದೇನಿಲ್ಲ. ನಿಮ್ಮ ಮಲೆನಾಡು ಅಭಿವೃದ್ಧಿಯವ್ರದ್ದು ಬಂದರು, ಮತ್ತು ಇದು ನಿನ್ನ ಜಿಲ್ಲಾ ಪಂಚಾಯತ್ ಬಂದರು, ನೀರಾವರಿ ಯೋಜನೆ, ಸಣ್ಣ ನೀರಾವರಿ ಯೋಜನೆ ಎಲ್ಲ ಬರ್ತಾರೆ ಇಲ್ಲಿ ಬಂದು. ಅವ್ರು ಹೇಳೋದಂದರೆ ಇದನ್ನು ರಿಪೇರಿ ಮಾಡೋ ಸ್ಕೀಮ್ ಇಲ್ಲ, ಡೆಮಾಲಿಷ್ ಮಾಡುವ ಅಂತ. ಡೆಮಾಲಿಷ್ ಮಾಡಲಿಕ್ಕೆ ನಮಗೆ ನೋಡಿ ಈಗಲೇ ಹೇಗೆ ಉಂಟು ನೋಡಿ. ರಿಪೇರಿ ಮಾಡಿದರೆ ಈಗ ಸರ್ಕಾರದ ಒಂದು 2-3 ಲಕ್ಷ ರೂಪಾಯಿ ಎಲ್ಲ ಇದಕ್ಕೆ ಹಲಗೆ ಆದರೆ ಜಾಸ್ತಿ ಬೇಕಾದಿತ್ತು. ಆದರೆ ನಿಮಗೆ ಕೋಟಿಗಟ್ಟಲೆ ಬೇಡ ಇದಕ್ಕೆ. ಈಗ ಹೊಸ ಡ್ಯಾಮ್ ಅಂದರೆ ಎಷ್ಟು ರಿಪೇರಿ ಮಾಡೋದು ಒಳ್ಳೆಯದು ಅಂತ ಒಳ್ಳೆಯದು. ಇದನ್ನು ಓಲ್ಡ್ ಇಸ್ ಗೋಲ್ಡ್. ಹಾಗೆ ಇದನ್ನೇ ಆದಷ್ಟು ನಮಗೆ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಇದು ಕನ್ವರ್ಟ್ ಮಾಡಿ ಮುಖ್ಯವಾಗಿ ಫೈಬರ್ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಈಗ ಒಂದು ಅರ್ಧಕ್ಕೆಲ್ಲ ಅವರಿಗೆ ಅವರ ಪ್ರಯತ್ನದಲ್ಲಿ ಆಗಿದೆ ಇಲ್ಲಿಗೆ. ಇನ್ನು ಅದಕ್ಕೆ ಬೇಕಾದದ್ದು ಮೇಲಿಂದ ಮುಂದಕ್ಕಾಗೋದಿಲ್ಲ. ನಾವು ಮಾಡೋದಂದರೆ ಎಲ್ಲ ಅಡಿಯಿಂದಲೇ ಆಗಬೇಕು. ಅದು ಇದು ಬರ್ತದಲ್ಲ ಪಟ್ಟಿಯಲ್ಲದ್ದು, ಆ ಕ್ರಮವೇ ಆಗಬೇಕು ಅದಕ್ಕೆ. ಹಾಗೆ ನಿಮ್ಮಲ್ಲಿ ನಮ್ಮ ವಿನಂತಿ ಅಷ್ಟೇ. ಈಗ ಅಂದರೆ ಅಭಿವೃದ್ಧಿ ಪಡಿಸೋದ್ರಲ್ಲಿಗೆ ಈಗ ರಸ್ತೆಯ ಒಂದು ಸಮಸ್ಯೆ ನೋಡಿ, ಅದಕ್ಕೆ ಇವರ ಅಲ್ಲಿ ಮನೆ ಹತ್ರ ಬರ್ತದೆ, ಅದು ಅಲ್ಲಿಂದ ಬರ್ಲಿಕ್ಕೆ ಸ್ವಲ್ಪ ದೂರ. ನಮ್ದು ಇಲ್ಲಿ ನೋಡಿ, ನಮ್ಮ ತೆಂಗಿ ನೀವು ಇಲ್ಲಿ ಯಾವುದು ಇಲ್ಲಿಂದ ಬಂದದ್ದು? ಈಗ ಈ ಕಡೆ ಬಂದಿರಿ. ಇಲ್ಲಿ ಸ್ವಲ್ಪ ಮೇಲೆ ನಮ್ಮ ತೆಂಗಿನ ತೋಟ ಉಂಟಲ್ಲಿ, ಅಲ್ಲಿ ವಾಹನ ಬರ್ತದೆ. ಇದು ಹಿಂದೆಲ್ಲ ರಿಪೇರಿ ಆಗ ಅಲ್ಲಿಂದಲೇ ಇವರು ಆಗ ಈ ಬಿಜಾಪುರದವರೆಲ್ಲ ಕೆಲಸದವರೆಲ್ಲ ಸಿಗ್ತಿದ್ರು. ಅಲ್ಲಿಂದಲೇ ಮೆಟೀರಿಯಲ್ ಹೊತ್ತುಕೊಂಡೆಲ್ಲ ಮಾಡಿದ್ದಾರೆ ಕೆಲಸ. ರಿಪೇರಿಗೆ ಅಂದರೆ ದೊಡ್ಡ ಇದೆಲ್ಲ ಆಗೋಡಿ ಇಲ್ಲ ಅಲ್ವಾ? ಖಾಲಿ ಸಿಮೆಂಟಿಗೆ ಅಲ್ಲಿಂಥದ್ದೆಲ್ಲ ತರ್ತಾರೆ. ಇಲ್ಲಿವರೆಗೆ ಉಂಟು. ಇಲ್ಲಿಂದು ನಮ್ಮ ಇಲ್ಲದ ಅಲ್ಲಿವರೆಗೆ ಲಾರಿ ಎಲ್ಲ ಬರ್ತದೆ, ಏನು ತೊಂದರೆ ಇಲ್ಲ.
ಆ ಸಮಸ್ಯೆ ಕೂಡ ಇಲ್ಲ ಅಂದ್ರೆ. ಅಲ್ಲಿ ದೊಡ್ಡ ಸಮಸ್ಯೆ ಅಂತ ಇಲ್ಲ. ಎರಡಾಗಿ ಇವರು ಸತೀಶ್ ಅವರಿದ್ದು ಅವರ ಮನೆ ಬಾಗಿಲವರೆಗೆ ಬರ್ತದೆ, ಲಾರಿ ಬರ್ತದೆ, ಅಲ್ಲಿಂದ ಹೊತ್ತುಕೊಂಡು ಹೋಗ್ಬೇಕು ಒಂದು, ಇಲ್ಲದ ಇಲ್ಲಿಂದ 2 ಗ್ಯಾಪ್ ಹೊಂದಿ ಇದ್ದಂದ್ರೆ ಒಂದು ಸುತ್ತಾಗಿ ಬರಬೇಕು. ನಮ್ಮದಲ್ಲಿ ಸಾರ್ಥ ಕೈಕಾಲದಿಂದ ಸೀದಾ ಬರ್ತದೆ. ಹಾಗೆ ಈಗ ಮುಖ್ಯ ಮುತುವರ್ಜಿಯವರದ್ದು ಅವರು ಒಳ್ಳೆ ಇಂಟ್ರೆಸ್ಟ್ ತಗೊಂಡು ಭಾರಿ ಕೆಲಸ ಮಾಡಿದ್ದಾರೆ. ನನಗೆ ಭಾರಿ ಖುಷಿಯಾಗಿದೆ ಅವರಲ್ಲಿ. ಫಸ್ಟಿಗೆ ಒಂದೇ ದಿನದಲ್ಲಿ ಕೆಲಸ ಮುಗೀತಿತ್ತು ಇದೆಲ್ಲ ಹೊಸ ಹಲಿಗೆ ಇರುವಾಗ. ಆಮೇಲೆ 2 ದಿನ ಆಯಿತು, 3 ದಿನ ಆಯಿತು, ಅಂತಿದ್ದು 3-4 ದಿನದಲ್ಲಿ ಕೆಲಸ ಮುಗಿಸ್ತಿದ್ವು. ಆಗ ಹಲಿಗೆ ಇತ್ತು, ಹಲಿಗೆ ತರೋದು ಅದಕ್ಕೆ ನಂಬರಲ್ಲ ಇತ್ತು, ಹಾಕೋದು ಒಟ್ಟೊಟ್ಟಿಗೆ ಮಣ್ಣು ಹಾಕೋದು, ಒಂದೊಂದೇ ಕುಂದ ಏರಿಸ್ತಾ ಹೋಗೋದು, ಲಾಸ್ಟಿಗೆ ಮಾದು ಮುಚ್ಚೋದು ಆ ಟೈಮಿನಲ್ಲಿ. ಈ ಸರ್ತಿ ನೀರೆಲ್ಲ ಸ್ವಲ್ಪ ಮೊನ್ನೆ ಇದು ಬೇರೆ ಕೆಲಸ ಹೋಗೋದು ಸ್ವಲ್ಪ ನೀರೆಲ್ಲ ಬಂದಾಗಿತ್ತು, ಆಮೇಲೆ ಬಂತು ಎಲ್ಲ ಮೇಲಿನವರ ಕಟ್ಟೋದೆಲ್ಲ ಈಗ ಬಂದಿದೆ. ಇನ್ನು ಇದು ಫೆಬ್ರವರಿವರೆಗೆ ನೀರು ಹೋಗ್ತಾ ಇರ್ತದೆ ಹಾಗೆ. ಇದರಿಂದ ಕೆಳಗೆ ಒಂದು ಅಣೆಕಟ್ಟಿನ ಡಿಮಾಂಡ್ ಉಂಟು ನಮ್ಮದು. ಮೊನ್ನೆ ಎಲ್ಲ ಇಂಜಿನಿಯರ್ ಎಲ್ಲ ಬಂದಿದ್ದಾರೆ ಅಲ್ಲಿಗೆ, ಇಲ್ಲಿಂದ 2 ಕಿಲೋಮೀಟರ್ ಕೆಳಗೆ. ಆ ಅಣೆಕಟ್ಟು ಆದರೆ ಎಲ್ಲ ನೀರೆಲ್ಲ ಈ ವೇಸ್ಟ್ ಆಗೋ ನೀರೆಲ್ಲ ನಿಂತರೆ ಎಲ್ಲ ಭೂಮಿಯವ್ರಿಗೆಲ್ಲ ಒಳ್ಳೆಯದು, ಪ್ರತಿಯೊಬ್ಬರಿಗೂ. ಹಾಗೆ ಈ ಸರ್ಕಾರದವರು ಬೇಲೆ ಎಲ್ಲದಕ್ಕೆ ಕೋಟಿಗಟ್ಟಲೆ ಹಣ ಎಲ್ಲ ಮುಗಿಸ್ತಾರಲ್ಲ, ಈ ಇಂಥ ಹೊಳೆ ನಮ್ಮದಂತ ಹೇಳೋದಲ್ಲ, ಪ್ರತಿಯೊಬ್ಬರಿಗೆ ಇಂಥ ಹೊಳೆ ಇದ್ದವರಿಗೆಲ್ಲ ಒಂದು ವೆಂಟೆ ಡ್ಯಾಮ್ ಇಂಥದ್ದೆಲ್ಲ ಹಾಕಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದರೆ ಕೃಷಿಕರಿಗೆ ದೊಡ್ಡ ಉಪಕಾರ ಇದೆ. ಅಂತರ್ಜಲ ಜಾಸ್ತಿ ಆಗ್ತದೆ ಪ್ರತಿಯೊಬ್ಬರಿಗೂ. ಹಾಗೆ ಈ ವಿಷಯದಲ್ಲಿ ನಾವು ಸರ್ಕಾರದಲ್ಲಿ ನಮ್ಮ ವಿನಂತಿ ಅಷ್ಟೇ ಹೇಳೋದು ನಾವು. ಇದಿಷ್ಟು ಈ ಒಂದು ಕಿಂಡಿ ಅಣೆಕಟ್ಟಿನ ಕುರಿತಿರುವಂಥ ವಿಚಾರಗಳು. ಈಗಾಗಲೇ ಕೃಷಿಕರು ಮಾತನಾಡಿದರು, ನಮಗೆ ಇದಕ್ಕೊಂದು ನಿರ್ವಹಣೆ ಮಾಡುವ ರೀತಿಯಲ್ಲಿ ಇದನ್ನು ದುರಸ್ತಿ ಮಾಡಿ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಶಾಸಕರಿಗೂ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಶಾಸಕರು ಕೂಡ ಇಲ್ಲಿಗೆ ಬರುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿದಂಥ ಬಳಿಕ ಮುಂದಕ್ಕೆ ಏನು ಅನ್ನುವಂಥದ್ದನ್ನು ನೋಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ನಿಜವಾಗ್ಲೂ ಇಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಕೃಷಿಕರಿಗೆ ಅನುಕೂಲದ ಜೊತೆಗೆ ಅಂತರ್ಜಲ ಮಟ್ಟ ಕೂಡ ವೃದ್ಧಿಯಾಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಇವರ ಬೇಡಿಕೆ ಏನಿದೆ ಅದು ಆದಷ್ಟು ಬೇಗ ಈಡೇರಲಿ. ಆ ಮೂಲಕ ನಾನಾ ರೀತಿಯ ಸಮಸ್ಯೆಗಳಿಗೆ ತುತ್ತಾಗಿರುವಂತಹ ಕೃಷಿಕರಲ್ಲಿ ಅವರಿಗೆ ಒಂದಷ್ಟು ಸಮಾಧಾನ ತರುವಂತಹ ಬೆಳವಣಿಗೆಗಳಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ. ಯತೀಶ್ ಉಪ್ಪಳಿಗೆ ಮತ್ತು ಕಾರ್ತಿಕ್ ಕರ್ಕೆರೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.